ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಲಾಕ್ಡೌನ್ ಸಡಿಲಿಕೆಯಿಂದಾಗಿ ಸೋಮವಾರದಿಂದ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸಭೆಯನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಅವರು ನಡೆಸಿದರು. ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಮಾತ್ರ ಅವಕಾಶವನ್ನ ನೀಡಲಾಗಿದ್ದು, ಸರ್ಕಾರದಿಂದ ಮುಂದಿನ ಆದೇಶ ಬರುವವರೆಗೆ ಯಾವುದೇ ಸೇವೆಗಳು ನಡೆಸಲು ಅನುಮತಿಯನ್ನ ನೀಡಿಲ್ಲ. ಹಾಗಾಗಿ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವಾಗ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಶಾಸಕರು ಮನವಿಯನ್ನ ಮಾಡಿದರು. ನಮ್ಮ ರಾಜ್ಯ ಸರ್ಕಾರದ ಒಂದು ಆದೇಶದನ್ವಯ ನಾಳೆಯಿಂದ ಹೆಚ್ಚಿನ ದೇವಸ್ಥಾನಗಳು ನಾಳೆ ತೆರೆಯಲ್ಪಡುತ್ತದೆ. ಹಾಗೆ ನಾವು ಇಂದು ಪೊಳಲಿಯಲ್ಲಿ ಇಲ್ಲಿಯ ಮ್ಯಾನೇಜ್ಮೆಂಟ್, ಅರ್ಚಕರು ಮತ್ತು ಎಲ್ಲರ ಸೇರಿಕೊಂಡು ನಾಳೆ ದೇವಸ್ಥಾನ ತೆರೆದಾಗ ಈ ಒಂದು ಭಕ್ತಾದಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಭಾಳಷ್ಟು 2 ತಿಂಗಳು ದೇವರನ್ನು ನೋಡೋದ್ರಿಂದ ಭಾಳಷ್ಟು ಸಂಖ್ಯೆಯ ಭಕ್ತಾದಿಗಳು ಬರುವ ಸಾಧ್ಯತೆಗಳಿದೆ. ಅದರಿಂದ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮತ್ತು ಸರ್ಕಾರದ ಏನು ಆದೇಶದ ಮುಖಾಂತರ ಭಕ್ತಾದಿಗಳಿಗೆ ದೇವರನ್ನು ನೋಡುವ ಅನುಕೂಲ ಮಾಡಿಕೊಡ್ಬೋದು ಎಂಬ ಚಿಂತನೆಯನ್ನು ನಾವು ಮಾಡಿದೆವು. ಅದರಿಂದ ನಾಳೆ 7 ಗಂಟೆಗೆ ಇಲ್ಲಿ ಪೂಜೆ, ಬೆಳಗಿನ ಪೂಜೆ ಆದ ನಂತರ ಇಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಥವಾ ತೀರ್ಥ ಪ್ರಸಾದ ಕೊಡೋದಾಗಲಿ ಈಗ ಸದ್ಯಕ್ಕೆ ಪ್ರಾರಂಭ ಆಗುವುದಿಲ್ಲ, ದೇವರ ದರ್ಶನ ಮಾತ್ರ. ಅದರಿಂದ ಈ ಸೇವೆಗಳನ್ನೆಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶದ ನಂತರ ನಾವು ಪ್ರಾರಂಭ ಮಾಡ್ತೇವೆ. ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಜನರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಮಾರ್ಕಿಂಗ್ಗಳ ಮತ್ತು ವ್ಯವಸ್ಥೆಗಳ ಇಲ್ಲಿ ಬೇಕಾದಷ್ಟು ಜಾಗ ಎಲ್ಲ ಇದರಿಂದ ಅಂಥ ತೊಂದರೆ ಆಗಲಿಕ್ಕಿಲ್ಲ. ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ಮಂಡಳಿ ಮತ್ತು ಇಲ್ಲಿಯ ಎಲ್ಲರೂ ಸೇರಿಕೊಂಡು ಮಾಡಲಿ. ಭಾನುವಾರ ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ಸ್ವಚ್ಛತಾ ಕಾರ್ಯ ಮತ್ತು ಸ್ಯಾನಿಟೈಸೇಷನ್ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಮುಖ್ಯಸ್ಥರಾದ ಚೇರ ಸೂರ್ಯನಾರಾಯಣ ರಾವ್, ಪವಿತ್ರ ಪಾಣಿ, ಮುಖ್ಯಸ್ಥರಾದ ಮಾಧವ ಭಟ್, ಪರಮೇಶ್ವರ್ ಭಟ್, ರಾಮ್ ಭಟ್, ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಮತ್ತು ಅರ್ಚಕ ವೃಂದದವರು ಉಪಸ್ಥಿತರಿದ್ದರು.